ಬಿಸಿಲಿನ ಜಳ ಎಲ್ಲೆಡೆ ಹೆಚ್ಚಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ಬಹಳಷ್ಟು ಒಂದು ಪ್ರಯಾಸವನ್ನು ಪಡಬೇಕಾದಂತಹ ದಿನಗಳು. ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಈ ಒಂದು ಬಿಸಿಲಿನ ಬೇಗೆಯಿಂದ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮುಖ್ಯವಾಗಿ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿರುವಂತಹ ಗೋಶಾಲೆಯಲ್ಲಿರುವಂತಹ ಗೋವುಗಳು, ಜಾನುವಾರುಗಳು ಕೂಡ ಈ ಒಂದು ಬಿಸಿಲಿನ ಬೇಗೆಗೆ ತುತ್ತಾಗಿರುವಂಥದ್ದು. ಸೊ ಈ ಒಂದು ಬಿಸಿಲಿನ ಜಳದಿಂದ ತತ್ತರಿಸಿರುವಂತಹ ಜಾನುವಾರುಗಳಿಗೆ ಒಂದಷ್ಟು ಹಸಿ ಹುಲ್ಲನ್ನು ಒದಗಿಸುವಂತಹ ಕೆಲಸವನ್ನ ಇದೀಗ ಮಾಡಲಾಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಹಸಿ ಹುಲ್ಲಿನ ಒಂದು ರಾಶಿಯನ್ನ ನೀವು ನೋಡ್ತಾ ಇರಬಹುದು. ಇದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಜಿಗುಡ್ಡೆ ಈಶ್ವರ ಭಟ್ ಅವರು ತಮ್ಮ ತೋಟದಲ್ಲಿ ಬೆಳೆಸಿದಂತಹ, ಅಂದ್ರೆ ಇದು ಬೆಳೆಸಿದಂತಹ ಹುಲ್ಲು ಸರಿಸುಮಾರು 2 ಎಕರೆ ಜಾಗದಲ್ಲಿ ಬೆಳೆಸಿದಂತಹ ಹುಲ್ಲನ್ನ ಈಗ ಈ ದೇವಸ್ಥಾನದ ಗೋಶಾಲೆಯಲ್ಲಿರುವಂತಹ ಗೋವುಗಳಿಗೆ ಈ ಒಂದು ಬೇಸಿಗೆಯಲ್ಲಿ ಹೆಚ್ಚಿನ ಸಮಸ್ಯೆಗಳಾಗಬಾರದು, ಒಣ ಬೈಹುಲ್ಲು ಏನಿದೆ ಅದನ್ನ ತಿನ್ನೋದಕ್ಕೆ ಇಲ್ಲಿನ ಗೋವುಗಳು ಕಷ್ಟವನ್ನ ಪಡ್ತಾ ಇರುವಂತದ್ದನ್ನ ಗಮನಿಸಿ ಅವರೀಗ ಹಸಿ ಹುಲ್ಲನ್ನ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 2-3 ದಿನಗಳಿಗೊಮ್ಮೆ ಅವರ ತೋಟದಿಂದ ಪಿಕಪ್ ಮೂಲಕ ಈ ರೀತಿ ಹಸಿ ಹುಲ್ಲಿನ ರಾಶಿಯನ್ನ ತಂದು ಇಲ್ಲಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಆ ಮೂಲಕ ಇಲ್ಲಿನ ಗೋವುಗಳಿಗೆ ಒಂದಷ್ಟು ಬಿಸಿಲಿನ ಬೇಗೆಯಿಂದ ಒಂದಷ್ಟು ಆರಾಮವನ್ನು ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಆಹಾರದ ವ್ಯವಸ್ಥೆಗಳೆಲ್ಲ ಹೇಗೆ ಮಾಡ್ತಾ ಇದ್ದೀರಿ ಅಂದ್ರೆ ನೋಡಿ, ಈಗ ಆಹಾರದ ವ್ಯವಸ್ಥೆ ಈ ಹಿಂದಿನಂತೆ ನಾವು ಹಿಂಡಿಗಳನ್ನೆಲ್ಲ ಕೊಡ್ತಾ ಇದ್ದೇವೆ. 2-3-4 ಸಲ ದಿವಸಕ್ಕೆ ನೀರಿನ ವ್ಯವಸ್ಥೆ ಕೂಡ ಕೊಡ್ತಿದ್ದೇವೆ. ಮತ್ತು ಫ್ಯಾನ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಈಗ ಹೆಚ್ಚಿನ ಬಿಸಿಲು ಇರುವುದರಿಂದ ತಾಪಮಾನ ಇವತ್ತು 40 ಡಿಗ್ರಿಗಿಂತಲೂ ಜಾಸ್ತಿ ಉಂಟಂತೆ. ಆದ ಕಾರಣ ಇವತ್ತು ನನ್ನ ಮನೆಯಿಂದ ಸುಮಾರು 2 ಎಕರೆ ಜಾಗೆಯಲ್ಲಿ ಬೆಳೆಸಿದ ಹಸಿ ಹುಲ್ಲನ್ನು ತರಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಹಾಗೆ ಈಗ 5 ದಿವಸಕ್ಕೆ ಒಂದೊಂದು ಪಿಕಪ್ಪಿನಾಗೆ ತರ್ತಾ ಇದ್ದೇನೆ. ಈಗ ಇವತ್ತು 3ನೇ ಪಿಕಪ್ ಹುಲ್ಲು ತರಿಸುವಂಥ ಕೆಲಸ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಇವತ್ತು ಹಸುಗಳಿಗೆ, ಗೋವುಗಳಿಗೆ ಇವತ್ತು ನಮ್ಮ ಬೈ ಹುಲ್ಲು ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಈಗ ಅಷ್ಟು ಸೆಕೆ ಇರೋ ಕಾರಣ, ಅದಲ್ಲದೆ ಬೈ ಹುಲ್ಲಿಗೆ ಈಗ ಕಂತೆಗೆ 22-23 ರೂಪಾಯಿ ಎಲ್ಲ ಉಂಟು. ಈಗ ಎಷ್ಟು ಹಸುವಿಗೆ ಹಸಿ ಹುಲ್ಲು ಕೊಟ್ಟಿತ್ತೋ ಅಷ್ಟು ಒಳ್ಳೆಯದು. ಆದ ಕಾರಣ ಆ ಹಸಿ ಹುಲ್ಲು ನಮ್ಮ ಮನೆಯಿಂದ ತರಿಸುವಂಥ ಕೆಲಸ ಮಾಡಿದ್ದೇನೆ. ಇನ್ನೂ ಕೂಡ ಮಳೆ ಬರುವಲ್ಲಿವರೆಗೂ ಕೂಡ ಹಸಿ ಹುಲ್ಲಿನ ಅವಶ್ಯಕತೆ ಇದೆ. ಯಾರಾದರೂ ಭಕ್ತಾದಿಗಳು ಕೊಡುವುದಿದ್ದರೆ ಅದನ್ನು ಪಿಕಪ್ಪಲ್ಲಿ ತರಿಸುವಂಥ ಕೆಲಸ ನಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡ್ತದೆ. ಅಂದರೆ ಈ ಸೆಕೆ ಜಾಸ್ತಿ ಇರುವ ಕಾರಣ, ಬಿಸಿಲೆಲ್ಲ ಜಾಸ್ತಿ ಇರುವ ಕಾರಣ ಹಸುಗಳಿಗೆ ಈಗ ಹಸಿ ಹುಲ್ಲು ಬಹಳ ಅವಶ್ಯಕತೆ ಇದೆ. ಇನ್ನೂ ಕೂಡ ಮಳೆ ಬರುವಲ್ಲಿವರೆಗೆ ಕೂಡ ಹಸಿ ಹುಲ್ಲು ಹಾಕಿಸುವಂಥ ವ್ಯವಸ್ಥೆಯನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡ್ತದೆ. ಈಗ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ವಂತ ಉಪಯೋಗಕ್ಕೆ ಮಾಡಿದ ದೇವಸ್ಥಾನ? ಹೌದು, ನನ್ನಲ್ಲಿ 7-8 ಹಸುಗಳು ಉಂಟು. ಸುಮಾರು 2-3 ಎಕರೆಯಲ್ಲಿ ಇದು ಬೆಳೆಸಿದ ಹುಲ್ಲು. ಇದಕ್ಕೆ ಸಗಣಿ ನೀರೆಲ್ಲ ಹಾಕಿ, ಸಾಲು ಮಾಡಿ ನೀರೆಲ್ಲ ಹಾಕಿ ಬೆಳೆಸಿದ ಹುಲ್ಲು. ನೋಡಿ ಎಷ್ಟು ಒಳ್ಳೆಯದುಂಟಂತೆ. ಅದರ ಕಡೆ ಕೂಡ ಸಣ್ಣ ಸಣ್ಣ ಕೊಚ್ಚಿ ಹಸುಗಳು ತಿಂದರೆ ಭಾಳ ಒಳ್ಳೆಯದು ಶರೀರಕ್ಕೆ. ಹೊಟ್ಟೆ ಕೂಡ ತುಂಬುತ್ತದೆ, ಹೊಟ್ಟೆ ತಂಪು ಕೂಡ ಆಗ್ತದೆ, ಹಾಲು ಕೂಡ ಜಾಸ್ತಿ ಸಿಗ್ತದೆ. ಇದು ನಾವು ಸಗಣಿ ನೀರು ಹಾಕಿ ಬೆಳೆಸಿದ ಹುಲ್ಲನ್ನು ಇವತ್ತು ತರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಗೋಶಾಲೆಯಲ್ಲಿ ಎಷ್ಟು ದನ ಎಲ್ಲ ಉಂಟು, ಮತ್ತೆ ಇದರ ಒಂದು ಖರ್ಚು ವೆಚ್ಚಗಳು ಎಷ್ಟು ಬರ್ತಾ ಇದೆ ಈಗ ದೇವಸ್ಥಾನಕ್ಕೆ? ನೋಡಿ, ಈಗ ಇದರ ಖರ್ಚು ವೆಚ್ಚ ಅಂದರೆ ನಾವು ನಮ್ಮ ಮನೆಯ ಮೆಂಬರುಗಳಾಗಿ ಸಾಕಿದ್ದೇವೆ. ಆದರೆ ಖರ್ಚು ವೆಚ್ಚ ಈಗ ನಮ್ಮ ಹಸುಗಳನ್ನು ಸಾಕುವಾಗ ಗೋಶಾಲೆಯಲ್ಲಿ, ಈಗ ನನ್ನ ಮನೆಯಲ್ಲಿಯೂ ಅಷ್ಟೇ, ಗೋಗಳ ಅದಕ್ಕೆ ಇಷ್ಟ ಹಾಕಿದ್ದೇನೆ ಅಂತೇಳಿ ಲೆಕ್ಕ ಹಿಡಿಯುವುದಿಲ್ಲ. ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ಕೊಟ್ಟಾಗಿ ಅದನ್ನೆಲ್ಲ ಲೆಕ್ಕ ಹಾಕ್ತೇವೆ. ಹಾಗೆ ಹಸುಗಳಿಗೆ ದೊಡ್ಡ ನಾನು ಲೆಕ್ಕ ಹಾಕುವುದಿಲ್ಲ. ಅಂದರೆ ಅದು ಹಸಿವಲ್ಲಿ ಕರಿಬಾರ್ದು, ಬೊಬ್ಬೆ ಹೊಡಿಬಾರ್ದು. ಅಷ್ಟು ಫ್ಯಾನ್ನ ವ್ಯವಸ್ಥೆ ಆಗಲಿ, ಅದಕ್ಕೆ ಹಸಿ ಹುಲ್ಲಿನ ವ್ಯವಸ್ಥೆ ಆಗಲಿ, ಹೊತ್ತಿಗೆ ಹಿಂಡಿ ಹಾಕುವ ವ್ಯವಸ್ಥೆ ಆಗಲಿ, ಮತ್ತು ನೀರು ಕೊಡುವ ವ್ಯವಸ್ಥೆ ಆಗಲಿ, ಮತ್ತು ಅದರ ಮೈಗೆ ನೀರು ಹಾಕುವ ವ್ಯವಸ್ಥೆ ಆಗಲಿ ನಮ್ಮ ಗೋಶಾಲೆಯಲ್ಲಿಯೂ ಮಾಡ್ತೇವೆ. ಮನೆಯಲ್ಲಿಯೂ ಕೂಡ ಒಂದು ವ್ಯವಸ್ಥಿತ ರೂಪದಲ್ಲಿ ಮಾಡ್ತೇವೆ. ಅಂದರೆ ಹಸುಗಳು ಸಂತೋಷದಿಂದ ಇರಬೇಕು, ಅದು ನಾವು ಕಟ್ಟಿ ಹಾಕೋದಲ್ವ. ಅದಕ್ಕೆ ಇದು ಹೊಟ್ಟೆ ತುಂಬ ಹಾಕುವಂತ ನೋಡಿ, ಅಲ್ಲಿ ಯಾರೋ ಮೊನ್ನೆ 2 ಹೋರಿ ಕರುವನ್ನು ತಂದು ಕೂಡ ಕಟ್ಟಿದ್ದಾರೆ. ಇದು ಅದಕ್ಕೆ ಕೂಡ ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ.
ಆದರೆ ಇನ್ನು ಯಾರು ತರಬೇಡಿ, ಅಂದರೆ ಇಲ್ಲಿ ಇದರನ್ನೇ ಸಾಕಲಿಕ್ಕೆ ಈಗ ಕಷ್ಟ ಆಗ್ತದೆ. ಅಂದರೆ ಹೋರಿ ಕರು ಎಲ್ಲ ಸುಮಾರು ಉಂಟು ಇಲ್ಲಿ. ಇದು ಅದರ ಕಾರಣ ದೇವಸ್ಥಾನಕ್ಕೆ ಹೆಚ್ಚಿನ ಖರ್ಚು ಅದಕ್ಕೆ ಬರ್ತದೆ. ನಾವು ಆದಷ್ಟು ಇದು ಮಾಡ್ತೇವೆ, ಆದರೆ ಪಬ್ಲಿಕ್ಕಿನ ನಾವು ತಗೊಳ್ಳುವಂಥ ಕೆಲಸ ಮಾಡುವುದಿಲ್ಲ. ಯಾರೋ ಇಬ್ಬರು ತಂದು ಕಟ್ಟಿದ್ದಾರೆ, ಅದನ್ನೀಗ ಕಾಲು ನೋವಾದ ಕಾರಣ ನೋಡಿಕೊಳ್ಳುವ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ನಮ್ಮ ಇವರು ಹೆಬ್ಬಾರು ಗೋ ಡಾಕ್ಟ್ರ್ ಅವರು ಇಲ್ಲಿ ಪ್ರತಿ ದಿವಸ ಕೂಡ ಹೆಚ್ಚಿನ ವಾರದಲ್ಲಿ 3-4 ಸಲ ಬಂದು ಪ್ರತಿ ಹಸುಗಳನ್ನು ಕೂಡ ಟೆಸ್ಟ್ ಮಾಡಿ ಉಚಿತವಾಗಿ, ಯಾವುದೇ ಫೀಸ್ ಇಷ್ಟ ತನಕ ತೆಕ್ಕೊಳ್ಳಿಲ್ಲ. ಅವರು ಪ್ರಸನ್ನ ಹೆಬ್ಬಾರ್ರವರು ಡಾಕ್ಟ್ರು ನಮ್ಮ ಸಮಿತಿ ಬರುವೊಂದು ಮೊದಲೇ ಈ ಹಿಂದಿಂದಲೇ ಅವರು ಗೋಶಾಲೆಯಲ್ಲಿ ಉಚಿತ ಸೇವೆಯನ್ನು ಮಾಡ್ತಿದ್ರು. ಅದು ನಮ್ಮ ಭಾಗ್ಯ ಅಂತೇಳಿ ನಾನು ಗ್ರಹಿಸ್ತೇನೆ. ಈಗ ಹಿಂದೆ ದೇವಸ್ಥಾನದಲ್ಲಿ ಈಗ ಗೋಪೂಜೆ ಅಥವಾ ಈಗ ಗೋಗ್ರಾಸ ಕೊಡುವಂತಹ ಕಾರ್ಯಕ್ರಮಗಳಿದೆ, ಈಗ ಕೂಡ ಮಾಡಬಹುದು ಅಥವಾ ಅದರ ವ್ಯವಸ್ಥೆಗಳು ಹೇಗಾಗಿ? ನೋಡಿ, ನಾವು ಮೊನ್ನೆ ಕೂಡ ನೋಡಿ ಜಾತ್ರೆಯಲ್ಲಿ ಈ ನಮ್ಮ ಇದು ಅನ್ನಪ್ರಸಾದ ವ್ಯವಸ್ಥೆ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಕರೆಯಲು ನಾವು ಗೋಗ್ರಾಸ ಮಾಡಿದ್ದರೇ ಕಾರಣ. ಮೊದಲು ನಾವು ಪೂಜೆ ಆದಾಗೆ ಮಹಾಲಿಂಗೇಶ್ವರನಿಗೆ ನೈವೇದ್ಯ ಆದಾಗೆ ಗೋವಿಗೆ ಇಡುವಂಥ ಕೆಲಸವನ್ನು ಮಾಡಿದೆವು. ಅಲ್ಲಿ ನೋಡಿ ಗೋಗಳೆಲ್ಲ ಬಂದು ಎಂಜಲೆಲ್ಲ ತಿಂತಿದ್ದು, ಅದಕ್ಕೆಲ್ಲ ಬೇಲಿಯನ್ನೆಲ್ಲ ಹಾಕಿ ಯಾವ ಗೋವು ಕೂಡ ಎಂಜಲು ತಿನ್ನಬಾರ್ದು ಅಂತೇಳಿ ಅಲ್ಲೆಲ್ಲ ಎಂಜಲ ಹಾಕುವ ವ್ಯವಸ್ಥೆಯನ್ನು ಬೇರೆ ಮಾಡಿದ್ದೇವೆ, ಗೋವು ತಿನ್ನಬಾರ್ದು ಅಂತೇಳಿ. ಮೊದಲು ಗೋವಿಗೆ ಇಟ್ಟು ಮಹಾಲಿಂಗೇಶ್ವರನಿಗೆ ದೇವರಿಗೆ ನೈವೇದ್ಯ ಆಗಿ ಗೋವಿಗೆ ಇಟ್ಟು ಮೀನಿಗಿಟ್ಟು ಮತ್ತೆ ಅನ್ನಪ್ರಸಾದ ನೀಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆದ ಕಾರಣ ಅನ್ನಪ್ರಸಾದ ಇವತ್ತು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಗ್ತಾ ಇದೆ. ಈಗ ಭಕ್ತಾದಿಗಳು ಈ ಒಂದು ಗೋ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ರೆ ಯಾವ ರೀತಿ ತೊಡಗಿಸಿಕೊಳ್ಳುವುದು? ಅಂದರೆ ಅವರಿಗೆ ಗೋಗ್ರಾಸಕ್ಕೆ 200 ರೂಪಾಯಿ ಕೊಟ್ಟರೆ ಅವರಿಗೆ ಗೋಗ್ರಾಸ ಸೇವೆ ಮಾಡ್ಬೋದು, ಮತ್ತು ಗೋ ಪೂಜೆ ಮಾಡ್ಬೋದು. ಇದೆಲ್ಲ ಮಾಡುವ ಅವಕಾಶ ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಹಾಗೆ ಅದು ನಡೀತಾ ಉಂಟು. ಕೆಲವು ಜನ ಗೋವಿಗೆ 10,000 15,000 ಹೀಗೆಲ್ಲ ಕೊಡ್ತಾರೆ ಹಿಂಡಿ ತರಲಿಕ್ಕೆಲ್ಲ. ಅದನ್ನೆಲ್ಲ ನಾವು ಗೋವಿಗೆ ಉಪಯೋಗಿಸ್ತೇವೆ. ಈಗ ಸದ್ಯದ ಮಟ್ಟಿಗೆ ಗೋಶಾಲೆ ನಿರ್ವಹಣೆಗೆ ಏನು ಸಮಸ್ಯೆಗಳಿಲ್ಲ? ಸದ್ಯದ ಮಟ್ಟಿಗೆ ಗೋಶಾಲೆ ಈಗ ಒಳ್ಳೆ ರೀತಿಯಲ್ಲಿ ಇದೆ. ಬಿಸಿಲು ಎಲ್ಲ ಬರುವ ಕಾರಣ ಈ ಹಸಿವಿನ ವ್ಯವಸ್ಥೆ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ನಮ್ಮ ಇಲ್ಲಿ ಮೊಟ್ಟೆ ತಡಕದಲ್ಲಿ 19 ಎಕರೆ ಜಾಗ ಉಂಟು ಗೋಶಾಲೆಗೆ ಅಂತೇಳಿ. ಅದರ ಬಗ್ಗೆ ಆಲೋಚನೆ ಮಾಡಬೇಕಷ್ಟೇ. ಅಲ್ಲಿ ಒಳ್ಳೆ ರೀತಿಯ ಗೋಶಾಲೆಯ ವ್ಯವಸ್ಥೆ ಮಾಡುವ ಒಂದು ಆಲೋಚನೆ ಉಂಟು. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತ ನೋಡಬೇಕಷ್ಟೇ. ಇದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜುಗುಡ್ಡೆ ಈಶ್ವರ ಭಟ್ ಅವರು ಹೇಳಿರುವಂತಹ ಮಾತು. ಜೊತೆಗೆ ಯಾರಾದರೂ ಆಸಕ್ತರಿದ್ರೆ ಅಥವಾ ದಾನಿಗಳಿದ್ರೆ ಹಸಿಹುಲ್ಲನ್ನು ಕೊಡ್ತೇವೆ ಅಂತ ಇದ್ರೆ ಅವರ ಜಾಗದಿಂದ ಅದನ್ನ ದೇವಸ್ಥಾನದ ಮೂಲಕ ತರಿಸಿಕೊಳ್ಳುವಂತ ಒಂದು ಕೆಲಸವನ್ನ ಕೂಡ ಮಾಡಲಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನ ಹೇಳಿದ್ದಾರೆ. ಜೊತೆಗೆ ನಿತ್ಯ ದೇವಳದಲ್ಲಿ ನಡೆಯುವಂತಹ ಗೋಪೂಜೆ ಇರ್ಬೋದು ಅಥವಾ ಗೋಗ್ರಾಸ ಸಮರ್ಪಣೆ ಇರ್ಬೋದು ಇತ್ಯಾದಿ ಸೇವಾ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಾ ಲೋಕೇಶ್ ಬನ್ನೂರು ಮತ್ತು ಕಾರ್ತಿಕ್ ಅರ್ಕೆರ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. Website www.vivekanandapuc.com.